ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರೇಯರ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ಲೋಕದ ತರಗತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಈ ಅವಕಾಶ ಮಾಡಿಕೊಟ್ಟಂತ ಶ್ರೀ ನಾಮನಿಷ್ಠ ಪ್ರಭುಜಿ ಅಧ್ಯಕ್ಷರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲಾ ಗುರುಗಳಿಗೆ ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದಿನ ನಮ್ದು ಅಧ್ಯಾಯ 5 ಶ್ಲೋಕ 25ರಿಂದ ಶುರು ಮಾಡೋಣ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ಲೋಕ 25. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಚಿನ್ನ ದ್ವೈಧಾಃ ಯತ ಆತ್ಮನಃ ಸರ್ವಭೂತ ಹಿತೇ ರತಾಃ. ಅನುವಾದ: ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರುವರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸಿರುತ್ತಾರೋ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರೋ ಅವರು ಪರಮನಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಯಾರಿಗೆ ಸಂದೇಹಗಳಿಂದ
ಉದ್ಭವ ಆಗೋ ದ್ವಂದ್ವಯನ್ನ ಮೀರ್ತಾರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸ್ತಾರೋ, ಅಥವಾ ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸ್ತಾರೋ, ಮತ್ತೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೋ ಅವರು ಪರಮನಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಶ್ಲೋಕ 26. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮ ಕ್ರೋಧ ವಿಮುಕ್ತಾನಾಂ ಯತೀನಾಂ ಯತ ಚೇತಸಾಂ ಅಭಿತ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತ ಆತ್ಮನಾಂ. ಅನುವಾದ: ಕಾಮ ಕ್ರೋಧಗಳಿಂದ ಬಿಡುಗಡೆ ಹೊಂದಿದವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ. ಕಾಮಕ್ರೋಧದಿಂದ ಬಿಡುಗಡೆ ಹೊಂದಿರೋರು, ಆತ್ಮ ಸಾಕ್ಷಾತ್ಕಾರ ಪಡೆದವರು, ಸ್ವಯಂ ಶಿಸ್ತಿನಿಂದ ಇರೋರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು, ಇಂಥವರಿಗೆಲ್ಲ ಏನಾಗುತ್ತೆ, ಶೀಘ್ರವಾಗಿ ಬ್ರಹ್ಮ ನಿರ್ವಾಣ ದೊರೆಯುತ್ತೆ. ಇದು ಖಂಡಿತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮವಾನಾಂ ವರ್ತತೆ ವಿದಿತಾತ್ಮನಾಂ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ
कामक्रोधयुक्तानां यतीनां यतचेतसाम् अभितो ब्रह्म निर्वाणं वर्तते विदितात्मनाम् अभितो ब्रह्मनिर्वाणं वर्तते विदितात्मनाम् कामक्रोधवियुक्तानां यतीनां यतचेतसाम् अभितो ब्रह्म निर्वाणं वर्तते विदितात्मनाम् अभितो ब्रह्मनिर्वाणं वर्तते विदितात्मनाम् कामक्रोधवियुक्तानां यतीनां यतचेतसाम् अभितो ब्रह्म निर्वाणं वर्तते विदितात्मनाम् कामक्रोधवियुक्तानां यतीनां यतचेतसाम् अभितो ब्रह्मनिर्वाणं वर्तते विदितात्मनाम् हरे कृष्ण प्रवीणा माताजी हरे कृष्ण माता हरे कृष्ण हरे कृष्ण माताजी हरे कृष्ण अक्षता माताजी 25ನೇ ಶ್ಲೋಕ ಹೇಳಿ ಶ್ಲೋಕ 25 ಲಭಂತೆ ಬ್ರಹ್ಮ ನಿರ್ವಾಣಂ ಋಷಿಯಾ ಕ್ಷೀಣ ಕಲ್ಮಷಾಃ ಚಿನ್ನದೈದ್ವಾಯತಾತ್ಮಾನಃ ಸರ್ವಭೂತ ಹಿತೇ ರತಾಃ ಹರೇ ಕೃಷ್ಣ ಮಾತಾಜಿ ಚಿನ್ನದ್ವೈಧಾಯತಾತ್ಮಾನಃ ಚಿನ್ನದ್ವೈದಾಯತಾತ್ಮಾನಃ ಸರ್ವಭೂತ ಹಿತೇ ರತಾಃ ಸರಿ ಆಯ್ತು ಮಾತಾಡಿ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ಚೆಲ್ವಮ್ಮ ಮಾತಾಜಿ ಹೇಳಿ ಹರೇ ಕೃಷ್ಣ ಮಾತಾಜಿ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈದಾಯತಾತ್ಮಾನಃ ಸರ್ವಭೂತ ಹಿತೇ ರತಃ ರತಾಃ ಧನ್ಯವಾದಗಳು ಮಾತಾಜಿ ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ ಮಾತಾಜಿ ಶ್ಲೋಕ 25 ಹೌದು ಮಾತಾಜಿ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತ ಹಿತೇ ರತಾಃ ಧನ್ಯವಾದಗಳು ಮಾತಾಜಿ ಚಂದ್ರಕಲಾ ಮಾತಾಜಿ ಹೇಳಿ ಮಾತಾಜಿ ಶ್ಲೋಕ 25 ಲಭತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ಮದೈದಾಯತಾತ್ಮಾನಃ ಸರ್ವಭೂತ ಹಿತೇ ರತಾಃ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 26 ಹೇಳಿ 26 ಮಾತಾಜಿ ಶ್ಲೋಕ 26 ಕಾಮಕ್ರೋಧಾವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ ಆಮೇಲೆ ಎರಡನೇ ಲೈನಲ್ಲೂ ಯತೀನಾಂ ತೀನು ದೀರ್ಘ ಇದೆ ಯತೀನಾಂ ಯತಚೇತಸಾಂ ಧನ್ಯವಾದಗಳು ಮಾತಾಜಿ ಮಂಜುಳಾ ಆವ್ ಮಾತಾಜಿ ಹೇಳಿ ಮಂಜುಳಾ ಆವ್ ಮಾತಾಜಿ ಕಾಮ ಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ ಹರೇ ಕೃಷ್ಣ ಅದೇ ನೀವು ಯತಿ ದೀರ್ಘ ಮಾಡ್ಲಿಲ್ಲ ಯತೀನಾ ಅದಂತೂ ಕರೆಕ್ಷನ್ ಧನ್ಯವಾದಗಳು ಮಾತಾಜಿ
ಎನ್ ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಶ್ಲೋಕ 26 ಮಾತಾಜಿ. ಶ್ಲೋಕ 26. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕರೆಕ್ಟ್ ಆಗುತ್ತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಹೇಳಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಶ್ಲೋಕ 26. ಕಾಮ ಕ್ರೋಧ ವಿಯುಕ್ತಾನಾಂ ಯತಿನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾಂ ತನಾಂ. ವರ್ತತೆ ವಿದಿತಾತ್ಮನಾಂ. ವರ್ತತೆ ವಿದಿತಾತ್ಮನಾಂ. ತಾತ್ಮನಾಂ. ತಾತ್ಮನಾಂ. ಆಮೇಲೆ ಯತೀನಾಂ. ತೀ ದೀರ್ಘ ಬರಬೇಕು. ಯತೀನಾಂ. ಅರೆ ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 27, 28, 29 3 ಶ್ಲೋಕ ಇದೆ, ಮುಗಿಸ್ಬಿಡೋಣ. ಶ್ಲೋಕ 27. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಃ ಚ ಏವ ಅಂತರೆ ಭ್ರುವೋ ಪ್ರಾಣಾಪಾನೌ ಪ್ರಾಣ ಅಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ನಾಸ ಅಭ್ಯಂತರಚಾರಿಣೌ. 28. ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಯತ ಏನಾಯ್ತು, ಚಾರಿಣೋ ಆಯ್ತು. ನೆಕ್ಸ್ಟ್ ಯತ ಇಂದ್ರಿಯ ಯತೇಂದ್ರಿಯ ಮನೋಬುದ್ಧಿ ಮುನಿ ಮೋಕ್ಷ ಪಾರಾಯಣ ವಿಗತ ಇಚ್ಛಾ ಭಯ ಕ್ರೋಧ ಯಸ್ ಸದಾ ಮುಕ್ತ ಏವ ಸಹ. ಅನುವಾದ. ಅಧ್ಯಾತ್ಮವಾದಿಯು ಹೊರಗಿರುವ ಇಂದ್ರಿಯಗಳ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ದೃಷ್ಟಿಯನ್ನು 2 ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಶ್ವಾಸೋಚ್ಛ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ಮನಸ್ಸನ್ನು ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರುತ್ತಾನೆ. ಇಂತಹ ಆಧ್ಯಾತ್ಮವಾದಿಯು ಆಸೆ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗುತ್ತಾನೆ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು. ಅಧ್ಯಾತ್ಮವಾದಿ ಕೂಡ ಹೊರಗಿನ ಇಂದ್ರಿಯ ವಿಷಯನ ದೂರ ಮಾಡ್ತಾನೆ. ಕಣ್ಣುಗಳನ್ನ ದೃಷ್ಟಿನ 2 ಹುಬ್ಬುಗಳ ಮಧ್ಯೆ ಕೇಂದ್ರೀಕರಿಸ್ಬಿಟ್ಟು ಶ್ವಾಸ ಉಚ್ಛ್ವಾಸ ನಿಶ್ವಾಸ 2 ಮೂಗಿನ ಹೊಳ್ಳೆಯಲ್ಲಿ ನಿಲ್ಲಿಸ್ಬಿಟ್ಟು ಆ ಮೂಲಕ ಮನಸ್ಸನ ಇಂದ್ರಿಯಗಳನ್ನು ಬುದ್ಧಿಯನ್ನು ನಿಯಂತ್ರಿಸ್ಬಿಟ್ಟು ಮೋಕ್ಷನೇ ಗುರಿಯನ್ನಾಗಿ ಮಾಡ್ಕೋತಾನೆ. ಇಂಥ ಅಧ್ಯಾತ್ಮವಾದಿಯು ಆಸೆ ಮತ್ತು ಭಯ ಕ್ರೋಧಗಳಿಂದ ಮುಕ್ತನಾಗ್ತಾನೆ. ಸದಾ ಈ ಸ್ಥಿತಿಯಲ್ಲಿರುವವನು ನಿಶ್ಚಯವಾಗಿಯೂ ಮುಕ್ತನಾದವನು. ಅಂತವ್ರು ಕೂಡ ಮುಕ್ತನಾದವನು ಅಂತ ಹೇಳ್ತಾರೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್
ಚಕ್ಷುಶ್ಚೈವಾಂತರೇ ಭ್ರುವೋಃ ಸ್ಪರ್ಶಾನ್ ಸ್ಪರ್ಶಾನ್ ಕೃತ್ವಾ ಬಹಿರ್ಭಾಷಾಂ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಸ್ಪರ್ಶಾನ್ ಕೃತ್ವಾ ಬಹಿರ್ಭಾಷಾಂ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಶ್ಲೋಕ 28 ಯತೇಂದ್ರಿಯ ಮನೋಬುದ್ಧಿಃ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಸದಾ ಮುಕ್ತ ಏವ ಸಃ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಸದಾ ಮುಕ್ತ ಏವ ಸಃ ಈ ಅಧ್ಯಾಯದ ಕೊನೆ ಶ್ಲೋಕ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ ಅಥವಾ ಶಾಂತಿ ಮೃಚ್ಯತಿ ಎರಡು ಕರೆಕ್ಟ್. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸರ್ವಲೋಕ ಮಹಾ ಈಶ್ವರಂ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ ಅಥವಾ ಶಾಂತಿ ಮೃಚ್ಯತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಯಾರು ಕೃಷ್ಣನ ಭಗವಂತನ ವಿಷಯದಲ್ಲಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಕೊಂಡು
ಎಲ್ಲ ಯಜ್ಞಗಳ ತಪಸ್ಸುಗಳ ಭೋಕ್ತೃ ಅವನೇ, ಕಟ್ಟ ಕಡೆಯ ಭೋಕ್ತೃ ಕೃಷ್ಣನೇ, ಎಲ್ಲ ಲೋಕಗಳ ದೇವತೆಗಳ ಪರಮ ಪ್ರಭು ಭಗವಂತನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ಕೂಡ ಅವನೇ ಅಂತ ಯಾವ ಮನುಷ್ಯ ಅರ್ತ್ಕೋತಾನೋ ಅವನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿ ಪಡಿತಾನೆ. ಇದು ಶಾಂತಿ ಮಂತ್ರ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 28 ಕೇಳಲಿಲ್ಲ ಮಾತಾಜಿ, ಇದು ಅರ್ಥ ಎರಡು ಸೇರಿ ಮಾತಾಜಿ. ಅದು 27 28 ಒಟ್ಟಿಗೆ ಇದೆಯಲ್ಲ, ಅನುವಾದ ಒಟ್ಟಿಗೆ ಬರುತ್ತೆ ಮಾತಾಜಿ. ಅದೆರಡು ಓದದ್ಮೇಲೆ ಅನುವಾದ ಓದಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರುಚ್ಯತಿ. ಓಂ ತತ್ಸತ್. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಇಲ್ಲಿದೆ 5ನೇ ಅಧ್ಯಾಯ. ರಾಮ ರಾಮ ಹರೇ ಹರೇ. ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. 25 26 ಆಯ್ತಲ್ವಾ ಮಾತಾಜಿ?
25 ಸಾರಿ 25 27, 28 29 ಹ್ಮ್ ಲಲಿತಾ ಪೂಜಾದು ಮಾತಾಜಿ 27ನೇ ಶ್ಲೋಕ ಹೇಳಿ. ಲಲಿತಾ ಪೂಜಾದು ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ ಈಗ ಜಾಯಿನ್ ಆದದಲ್ಲ ಮಾತಾಜಿ ನೀವು. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ನೋ 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 ಮಾತಾಜಿ ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ 27ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಪ್ರಾಣಾಪಾನೋ ಕೃತ್ವಾ ನಾಸಾಭ್ಯಂತರಚಾರಿಣೋ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ 2 ಲೈನ್ಸ್ ಹೇಳಿ ಮಾತಾಜಿ, ನೆಟ್ವರ್ಕ್ ಸರಿಗಿಲ್ಲ, ಕೇಳಿಸ್ಲಿಲ್ಲ. ಇನ್ನೊಮ್ಮೆ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಮಾತಾಜಿ ಕೇಳಿಸ್ತಿದ್ಯಾ ಮಾತಾಜಿ? ಈಗ ಕೇಳಿಸ್ತೆ, ಹೇಳಿ. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾದಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ. ಲಲಿತಾ ಪೂಜಾದಿ ಮಾತಾಜಿ 27ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಸ್ಪರ್ಶಾನಾಂ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಷೈವಾಂತರೆ ಭ್ರುವೋ ಪ್ರಾಣಪಾನೋ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೋ. ಮಾತಾಜಿ ಫಸ್ಟ್ ವರ್ಡ್ ಸ್ಪರ್ಶಾನ್, ಆಮೇಲೆ ಎರಡನೇ ಲೈನು ಭ್ರುವೋಹೋ, ಅಲ್ಲಿ ಹಕಾರನು ಇದೆ ಹೇಳ್ಬೇಕು. ಭ್ರುವೋಹೋ ಬಾಕಿ ಸರಿ. ಹರೇ ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 27ನೇ ಶ್ಲೋಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಧನ್ಯವಾದಗಳು. ಧನ್ಯವಾದ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 27ನೇ ಶ್ಲೋಕ ಹೇಳಿ. ಮತ್ತೆ 27 ಮಾತಾಜಿ. ಪ್ರಭುಜಿ. ಮಾತಾಜಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಮಾತಾಜಿ ಪ್ರಭುಜಿ ಅಲ್ಲಿ ಹಕಾರ ಹೇಳಿಲ್ಲ, ಭ್ರುವೋಹೋ. ಸರಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಮಂಜುಳಾ ಏ ಮಾತಾಜಿ. ಮಂಜುಳಾ ಏ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 28ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 28, 27, 28 ಇದೆ. 28 ಯತೇಂದ್ರಿಯ ಮನೋಬುದ್ಧಿ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳುತ್ತದೆ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಯಾವ್ದು ಮಾತಾಜಿ? 28ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ ನಾನು. ಶ್ಲೋಕ 28. ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಶ್ಚ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ.
ಸರಿ ಬಂತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಇನ್ನು ಶೀಲಾದೇವಿ ಮಾತಾಜಿ ಶ್ಲೋಕ 29 ಹೇಳಿ. ಹಾ ಹೇಳ್ತೀನಿ ಮಾತಾಜಿ. 29. ಹಾ ಮಾತಾಜಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸೃರುದ್ಧಂ ಸರ್ವಭೂತಾನಾಂ ಚಾತ್ವಾ ಮಾ ಶಾಂತಿ ಮೃಚ್ಛತಿ. ಮಾತಾಜಿ 3ನೇ ಲೈನು ಸುಹೃದಂ ಸರ್ವಭೂತಾನಾಂ. ಸುಹೃದಂ ಸರ್ವಭೂತಾನಾಂ. ಲಾಸ್ಟ್ ಲೈನು ಜ್ಞಾತ್ವ. ಇದು ಜಾತ್ವ ಅಲ್ಲ, ಜ್ಞಾತ್ವ. ಜ್ಞಾತ್ವ ಮಾ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಂದಿನಿ ಮಾತಾಜಿ. ನಂದಿನಿ ಮಾತಾಜಿ. ಮಾತಾಜಿ ಮಾತಾಜಿ 29ನೇ ಶ್ಲೋಕ ಹೇಳಿ ಮಾತಾಜಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಇನ್ನು ಯಾವ್ದು ಬಾಕಿ ಇದ್ದಾವೆ? 1 ನಿಮಿಷ. ಚಂದ್ರಕಲಾ ಮಾತಾಜಿ ಶ್ಲೋಕ 29 ಹೇಳಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೃದುಯಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮಚ್ಚತಿ. ಹರೇ ಕೃಷ್ಣ ಮಾತಾಜಿ. 3ನೇ ಲೈನು ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಥವಾ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. MN ಸಾಯಿಲಕ್ಷ್ಮಿ ಮಾತಾಜಿ ನೆಟ್ವರ್ಕ್ ಇದೆ ಮಾತಾಜಿ, ಹೇಳಿ ಮಾತಾಜಿ. ಮತ್ತೆ ಅವ್ರಿಗೆ ನೆಟ್ವರ್ಕ್ ಸಿಗೋದಿಲ್ಲ. ಹೌದು. ಸಾಯಿಲಕ್ಷ್ಮಿ ಮಾತಾಜಿ. ಇಲ್ಲ ಮಾತಾಜಿ, ಇವಾಗ್ಲೂ ನೆಟ್ವರ್ಕ್ ಸ್ಲೋ ಇದೆ ಒಂದ್ಸಲಿ ರಿವೈಸ್ ಮಾಡ್ಬಿಡಿ ಮಾತಾಜಿ. ಹಾ ಮಾತಾಜಿ, ಮುಂದಕ್ಕೆ ಹೋಗು ಮಾತಾಜಿ. ಆಯ್ತು, ಮುಗೀತು. ರಿವಿಷನ್ ಮಾಡೋಣ ಅಂತ. ಹಾ ಮಾತಾಜಿ, ಓಕೆ ಮಾತಾಜಿ. ಒಬ್ಬೊಬ್ಬರ ಹತ್ರ ಒಂದೊಂದು ಓದಿಸಿ. ಓಕೆ. ವಿದ್ಯಾ ಕಾಮತ್ ಮಾತಾಜಿ ಈಗ ಬಂದು. ಹರೇ ಕೃಷ್ಣ. ಶ್ಲೋಕ 1. MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. ಏನೋ ನೆಟ್ವರ್ಕ್. 5ನೇ ಅಧ್ಯಾಯದ್ದು ಶ್ಲೋಕ 1. ಮತ್ತೆ ಮ್ಯೂಟ್ ಅದು. ಅರ್ಜುನ ವಾಚ ಸನ್ಯಾಸಂ ಕರ್ಮಣಂ ಕೃಷ್ಣ ಗುಣಯೋಗಂ ಚ ಶಂಸಸಿ ಯಚ್ಛಾಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸನ್ಯಾಸಂ ಕರ್ಮಣಂ ಕೃಷ್ಣ. ಅಲ್ಲೊಂದು ಮಿಸ್ಟೇಕ್ ಆಯ್ತು. ಆಮೇಲೆ ಕರ್ಮಣಾಂ 3ನೇ ಲೈನು ಯಚ್ಛ್ರೇಯ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಶ್ಲೋಕ 2ನೇದು ಹೇಳಿ. ಹರೇ ಕೃಷ್ಣ ಮಾತಾಜಿ. 2 ಶ್ಲೋಕ 2. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ಚಯಸ ಕರಾವುಭೋ ತಯಸ್ಥೋ ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ತಯೋಸ್ತು ಕರ್ಮ ಸನ್ಯಾಸಾತ್. ದೀರ್ಘಗಳಿವೆ ನೋಡಿ ಹೇಳಿ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಸಕರಾವುಭೋ ಸನ್ಯಾಸಾತ್. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯ ಸಕರಾವುಭೋ ತಯಸ್ಥೋ ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ ಶ್ಲೋಕ 3ನೇ ಶ್ಲೋಕ ಹೇಳಿ. ಎ ಮಂಜುಳಾ ಮಾತಾಜಿ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹಾ ಮಾತಾಜಿ. ಶ್ಲೋಕ 3 ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವಿಷ್ಟಿ ನಃ ಕಾಂಕ್ಷತಿ ನಿದ್ವೋದ್ವಾ ಹಿ ಮಹಾಬಾಹು ಸುಖಂ ಬಂಧಂತರ ಪ್ರಮುಚ್ಯತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಂತ ಪ್ರಮುಚ್ಯತೆ. ಹರೇ ಕೃಷ್ಣ. ಸುಖಂ ಬಂಧಾತ್ ಪ್ರಮುಚ್ಯತೆ. ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 4 ಹೇಳಿ ಮಾತಾಜಿ. ಶ್ಲೋಕ 4 ಸಾಂಖ್ಯ ಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ 6ನೇ ಶ್ಲೋಕ ಹೇಳಿ. 5 ಶ್ಲೋಕ 5 ಮಾತಾಜಿ. ಶ್ಲೋಕ 5 ಶ್ಲೋಕ 5 ಮಾತಾಜಿ. ಹಾ ಮಾತಾಜಿ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಮೊದಲನೇದ್ರಲ್ಲಿ ಪ್ರಾಪ್ಯತೆ. ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳ ವಿ ಮಾತಾಜಿ. ಮಂಗಳ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಮಾತಾಜಿ. ಶ್ಲೋಕ 6ನೇದು ಹೇಳಿ ಮಾತಾಜಿ. ಸನ್ಯಾಸಸ್ತು ಮಹಾಭಾವೋ ದುಃಖಮಾಪ್ತುಮಯೋಗತಃ ಯೋಗ ಮುಕ್ತೋ ಮುನಿ ಬ್ರಹ್ಮ ನಾಚಿರೇಣಾಧಿಗಚ್ಚತಿ. ಯೋಗ ಯುಕ್ತೋ ಮಾತಾಜಿ. ಯೋಗ ಯುಕ್ತೋ ಮುನಿರ್ ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಯೋಗ ಯುಕ್ತೋ ಮುನಿ ಬ್ರಹ್ಮ ನಾಚಿರಾಣಾಧಿಗಚ್ಚತಿ. ನ ಚಿರೇಣಾಧಿಗಚ್ಚತಿ. ಚಿರೇಣಾಧಿಗಚ್ಚತಿ. ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ 7 ಮಾತಾಜಿ. 7 ಹೇಳಿ ಪ್ರಭುಜಿ. ಸರಿ ಮಾತಾಜಿ. ಯೋಗ ಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಸರಿ ಬಂತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯತೆ ತತ್ವವಿತ್ ಪಶ್ಯನ್ ಪುಷ್ಪನ್ ಜಿಘ್ರಾನ್ ಅಸ್ನಾನ್ ಗಚ್ಚನ್ ಸ್ವಪ್ನಾನ್ ಶ್ವಸಾನ್. ಮಾತಾಜಿ ನೈವ ಕಿಂಚಿತ್ ಕರೋಮೀತಿ ದೀರ್ಘಗಳಿದೆ. ಕರೋಮೀತಿ ಯುಕ್ತ ಮನ್ಯೇತ ಅಲ್ಲೂ ಕೂಡ ದೀರ್ಘ ಇದೆ. ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ 2ನೇ ವರ್ಡ್. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಇನ್ನೊಂದ್ಸಲ ಹೇಳಿ. ನೈವ ಕಿಂಚಿತ್ ಕರೋಮಿತಿ ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯತ ತತ್ವವಿತ್. ಯುಕ್ತ ಮನ್ಯೇತ ದೀರ್ಘ ಇದೆ. ಮನ್ಯೇತ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರಾನ್ ಅಶ್ನಾನ್ ಗಚ್ಚನ್
ಸ್ವಪ್ನಾನ್ ಸ್ವಗನ್ ಸ್ವಪನ್ ಸರಿ ಶ್ವಸನ್ ಬಂತು. ಸ್ವಪನ್ ಶ್ವಸನ್. ಸ್ವಪನ್ ಸ್ವಶನ್. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ ಶ್ಲೋಕ 9. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ, ಚಂದ್ರಕಲಾ ಮಾತಾಜಿ ಹೇಳಿ. एवं किञ्चित् करोमीति युक्तो मनेन तत्त्वित् पश्यन् श्रवन् स्पर्शन् जिगन् अश्यन् गच्छन् स्पर्शन् स्वशन्. ಹರೇ ಕೃಷ್ಣ ಮಾತಾಜಿ. ಹರೇ ಎಲ್ಲ ಸ್ವಲ್ಪ ಮಿಸ್ಟೇಕ್ ಆಯ್ತಲ್ಲ ಮಾತಾಜಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಹೇಳಿ ಮಾತಾಜಿ ಇನ್ನೊಂದ್ಸಲ. ನೈವಂ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ ತತ್ವಿತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಜಿಗನ್ ಅಶ್ಯನ್ ಗಚ್ಚನ್ ಸರ್ಪನ್ ಸ್ಪರ್ಶನ್. ಸರಿ ಇದೆ ಮಾತಾಜಿ? ಇಲ್ಲ ಸರ್, ಮಿಸ್ಟೇಕ್ ಇದೆ, ಪ್ರಾಕ್ಟೀಸ್ ಮಾಡಿ. ಅದು ವರ್ಡ್ಗಳು ಕರೆಕ್ಟ್ ಆಗಿ ಬರ್ಲಿಲ್ಲ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಯಾವುದೇ ಒಂದು ಶ್ಲೋಕ ನೀವು 9 ಹೇಳಿ. ಪ್ರಲಪನ್ ವಿಸರ್ಜನ್ ಘೃಣನ್. ಸಫಲಂ ವಿಸರ್ಜನ್ ಘೃಣನ್ ಉನ್ನಿಸನ್ನಪಿ ಇಂದ್ರಿಯಾಣೇಂದ್ರಿಯಾರ್ಥೇಷು ಆತ್ಮಸಂಸ್ಥಾರಯಾಮ್. ಸರಿ. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಹೇಳಿ. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ ಶ್ಲೋಕ ಮಾತಾಜಿ? ಶ್ಲೋಕ 10ನೇದು ಹೇಳಿ. ಶ್ಲೋಕ 10. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಬಸ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಶ್ಲೋಕ 11 ಹೇಳಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಂದ್ರಿಯೈರಪಿ ಯೋಗಿನ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಎಷ್ಟನೇದು ಮಾತಾಜಿ? 12ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 12. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಹರೇ ಕೃಷ್ಣ. ಸರಿ. ಹರೇ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಶ್ಲೋಕ 14 ಹೇಳಿ. 13 13 ಹೇಳಿ ಮಾತಾಜಿ. ಸರ್ವ ಕರ್ಮಾಣಿ ಮನಸಾ ಸನ್ನೇ ಶಾಸ್ತ್ರೇ ಸುಖಂ ವಶಿ ನವಧಾರೆ ಪುರೇ ದೇಹಿ ನೈವ ಕುರ್ವನ್ ಕಾರ್ಯಯನ್. ಮಾತಾಜಿ 2ನೇ ಲೈನ್ ಅಲ್ಲಿ ಫಸ್ಟ್ ವರ್ಡ್ ಸನ್ಯಸ್ಯಾಸ್ತೆ. ಸನ್ಯಸ್ಯಾಸ್ತೆ ಸುಖಂ ವಶಿ. ಸನ್ಯಸ್ಯಾಸ್ತೆ ಸುಖಂ ವಸಿ. ಇದು ಕೊನೆಯಲ್ಲಿ ಕುರ್ವನ್ನ ಕಾರಯನ್. ನೈವ ಕುರ್ವನ್ನ ಕಾರ್ಯಯನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಶ್ಲೋಕ 14 ಹೇಳಿ. ಹರೇ ಕೃಷ್ಣ ಮಾತಾಜಿ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಶ್ಲೋಕ 15 ಹೇಳಿ. ಶ್ಲೋಕ 15. ನಾ ಧತ್ತೆ ಕಸ್ಯಚಿತ್ ತಾಪಂ
न चैव सुकृतं विभुः अज्ञानेनावृतं ज्ञानं तेन मुह्यन्ति जन्तवः तेन मुह्यन्ति जन्तवः ಹರೇ ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 14 ಹೇಳಿ. ಶ್ಲೋಕ 16. ಜ್ಞಾನೇನ ತು ತದಜ್ಞಾನಂ ಯೇಷಂ ನಾಶಿತಮಾತ್ಮನಃ ತೇಷಮಾದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಎರಡನೇದು ಯೇಷಾಂ, ಎರಡು ದೀರ್ಘ ಇದೆ, ಯೇಷಾಂ. ಬಾಕಿದೆಲ್ಲ ಸರಿ ಆಯ್ತು. ಯೇಷಾಂ ಸರಿ ಹೋಯ್ತಾ ಮಾತಾಜಿ? MN ಸಾಯಿಲಕ್ಷ್ಮಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 17. ತದ್ಬುದ್ಧಯಸ್ತದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೋತ ಕಲ್ಮಷಃ. ಎಲ್ಲ ದೀರ್ಘ ಹೋಯ್ತು ಕೊನೆ ಅಕ್ಷರದ್ದು. ಪರಾಯಣಾಃ ಕಲ್ಮಷಾಃ ಆತ್ಮನಃ ತನ್ನಿಷ್ಠಾ ಸತ್ಪರಾಯಣಃ ಪರಾಯಣಾಃ ಗಚ್ಚಂತೆ ಪುನರಾವೃತ್ತಿಂ ಜ್ಞಾನನಿರ್ಧೋತ ಕಲ್ಮಷಃ ಗಚ್ಚ. ಮೂರನೇದ್ರಲ್ಲೂ ಗಚ್ಚಂತ್ಯ, ಮೂರನೇದ್ರಲ್ಲಿ ಗಚ್ಚಂತ್ಯ ಪುನರಾವೃತ್ತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ನೆಟ್ವರ್ಕ್ ಇಲ್ಲ ಅಂತ ಕಾಣಿಸ್ತದೆ. ವಿದ್ಯಾ ಕಾಮತ್ ಮಾತಾಜಿ ಓದ್ಲಾ ಮಾತಾಜಿ? ಓದಿವು. 18 ಹೇಳಿದ್ರು. ಸಂಪನ್ನೆ ಬ್ರಹ್ಮಣೇ ರವಿ ಅಸ್ತಿನಿ ಸುನಿಚೈವ ಸ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ಎರಡನೇ ಲೈನ್ ಫಸ್ಟ್ ವರ್ಡ್ ಬ್ರಾಹ್ಮಣೆ, ಬ್ರಹ್ಮಣೆ ಇಲ್ಲ, ಬ್ರಾಹ್ಮಣೆ ಗವಿ ಹಸ್ತಿನಿ. ಬ್ರಾಹ್ಮಣೇ ಗವಿ ಅಸ್ತಿನಿ ಸುನಿಚೈವ ಸ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ 19ನೇ ಶ್ಲೋಕ ಹೇಳಿ. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಎಷ್ಟನೇದು? 19ನೇ ಶ್ಲೋಕ ಹೇಳಿ ಮಾತಾಜಿ. ಇಹೈವ್ಯತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಅಕ್ಷತಾ ಮಾತಾಜಿ, ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 20ನೇ ಶ್ಲೋಕ ಹೇಳಿ. ನ ಪ್ರವೃಷೇತ್ ಪ್ರಿಯಂ ಪ್ರಾಪೇ ನೋದ್ವಿಚೇತ ಪ್ರಾಪೆ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಿಣಿ ಸ್ಥಿತಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದು ನೋದ್ವಿಜೇತ್ ಅಂತ ಬರ್ಬೇಕು. ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ. ಆಮೇಲೆ ಕೊನೆಯಲ್ಲೇನೂ ಬ್ರಹ್ಮವಿದ್ ಅಂತ ಹೇಳಿ. ಧನ್ಯವಾದಗಳು ಮಾತಾಜಿ. ಪ್ರಾಪ್ಯ ಚಾಂಪಿಯಂ. ಕೊನೆಯಲ್ಲೇನು ಬ್ರಹ್ಮವಿದ್. ಬ್ರಹ್ಮವಿದ್ ಬ್ರಹ್ಮಿಣಿ ಸ್ಥಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 21 ಹೇಳಿ ಮಾತಾಜಿ. ಯತ್ಸುಖಂ ಸ ಬ್ರಹ್ಮಯೋಗ ಮುಕ್ತಾತ್ಮ ಸುಖಮೋಕ್ಷ
ಮಾತಾಜಿ ಮೊದಲನೇ ಲೈನು ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ, ಆಮೇಲೆ ಎರಡನೇದು ವಿಂದತ್ಯಾತ್ಮನಿ. ಹೇಳಿ. ವಿಂದ್ಯಾತ್ಮಾತ್ಮನಿ. ವಿಂದತ್ಯಾತ್ಮನಿ. ಬಾಹ್ಯ ಸ್ಪರ್ಶೇಶ್ವ. ನಿಮ್ ನೆಟ್ವರ್ಕ್ ಪ್ರಾಬ್ಲಮ್, ಅದು ಸರಿ ಕೇಳಿಸ್ತಿಲ್ಲ. ಸರಿ ಕೇಳಿಸ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಬ್ರು ಕೇಳಿದ್ರೆ ಮಾತಾಜಿ. ಇನ್ನು ಚೆಲ್ವಮ್ಮ ಮಾತಾಜಿ ಹೇಳಿದ್ವ ನೀವೀಗ? ಇಲ್ಲಲ್ವಾ ಮಾತಾಜಿ ಹೇಳ್ದೆ ಮಾತಾಜಿ. ಇನ್ನೊಂದ್ಸಲ ಹೇಳ ಮಾತಾಜಿ. 21 ಹೇಳಿ ಮಾತಾಜಿ. 21 ಹೇಳಿ. ಬಾಹ್ಯ ಸರ್ವೇಷ್ಟ ಸಕ್ತಾತ್ಮ ವಿಂದಾತ್ಯಾತ್ಮನಿ ಯತ್ಸುಖಂ ಸಾ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯ ಮಶ್ನುತೆ. ಬಾಹ್ಯ ಸ್ಪರ್ಶೇಶ್ವ ಮಾತಾಜಿ. ಸ್ಥಾಲ ಸ್ಪರ್ಶೇಶ್ವ. ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ. ಸರಿ ಆಯ್ತು. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ, ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 22ನೇ ಶ್ಲೋಕ ಹೇಳಿ. ಯೇ ಹಿ ಸ್ಪಂಸಜ ಭೋಗಃ ದುಃಖ ಯೋನೇಯ ಏವತೆ ಆದ್ಯಂತವರ್ತ ಕೌಂತೆಯ ನ ತೇಷು ರಮತೆ ಬುಧಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು 23ನೇ ಶ್ಲೋಕ ಹರೇ ಹೇಳಿ. ಕೃಷ್ಣ. 23ನೇ ಶ್ಲೋಕ. 23 ಶ್ಲೋಕ ಮಾತಾಜಿ. ಶ್ಲೋಕ 23. ಶಕ್ನೋತಿ ಹರಿವಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಯುಕ್ತ ಸಹ ಸುಖೀ ನರಃ. ಸಯುಕ್ತ ಸುಖೀ ನರಃ. ಸಹ ಇಲ್ಲ, ಸ ಇದೆ. ಸಯುಕ್ತ ಸ ಸುಖೀ ನರಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24 ಮತ್ತೆ 25 ಹೇಳಿ ನೀವು. ಓಕೆ. ಯೋನಂತ ಸುಖೋಂತರ ರಾಮಃ ತಥಾನರ್ಥ ಜ್ಯೋತಿರೇವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಮತ್ತೆ 24 ಶ್ಲೋಕಲ್ಲಿ ಯೋಂಥ ಸುಖೋಂತರಾರಾಮಃ. ಯೋಂತ ಸುಖೋಂತಲ ಮಾತಾಜಿ. ಯೋಂತ ಸುಖೋಂತ. ಆಮೇಲೆ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವಯಃ. ತಥಾಂತರ್ಜ್ಯೋತಿ. ತಥಾನರ್ಥ ಜ್ಯೋತಿರೇವಯಃ. ತಥಾನಂತ ಅಲ್ಲ, ತಥಾಂತರ್ಜ್ಯೋತಿ. ತಥಾನಂತರ್ ಅಲ್ಲ ಮಾತಾಜಿ. ಅದು ಬಿಡಿಸ್ಬಾರ್ದು. ತಥಾಂತರ್ಜ್ಯೋತಿ. ತಥಾಂತರ್ಜ್ಯೋತಿರೇವಯಃ. ಕರೆಕ್ಟ್. ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಹರೇ ಕೃಷ್ಣ. 25ನೇ ಶ್ಲೋಕ ಹೇಳಿ ಮಾತಾಜಿ ನೀವು. ಶ್ಲೋಕ 25. ಲಂಭಂತೆ ಬ್ರಹ್ಮ ನಿರ್ವಾಣಂ ಪುರುಷಾಯ ಕ್ಷೀಣ ಕಲ್ಮಷಾಃ ಚಿನ್ನ ದೈವದ ಯತಾತ್ಮನಃ ಸರ್ವಭೂತ ಹಿತೇ ರತಃ. ಮತ್ತೆ ಲಂಬತೆ ಅಲ್ಲ, ಲಭಂತೆ. ಲಭಂತೆ ಬ್ರಹ್ಮ ನಿರ್ವಾಣಂ.
क्षीणकल्मषाः छिन्नद्वैधायतात्मानः छिन्नद्वैधा ಸರ್ವಭೂತಹಿತೇ ರತಾಃ. ಇನ್ನೊಂದ್ಸಲಿ ಹೇಳಿ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಚಿನ್ನದ್ವೈಧ ಕರೆಕ್ಟ್ ಹಾ ಸರಿ ಸರಿ ಹೇಳಿ. ಯತಾತ್ಮನಃ ಯತಾತ್ಮಾನಃ ಯತಾತ್ಮಾನಃ ಸರ್ವಭೂತಹಿತೇ ರತಾಃ ರತಾಃ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 ಹೇಳಿ ಪ್ರಭುಜಿ. ಮಾತಾಜಿ ಶ್ಲೋಕ 26. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತ್ತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ಪೀಡಿತಾತ್ಮನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. ಶೀಲಾದೇವಿ ಮಾತಾಜಿ. ಓದ್ತೀನಿ ಮಾತಾಜಿ. ಯಾವುದು? ಶ್ಲೋಕ 28 ಹೇಳಿ. ಶ್ಲೋಕ 27. 27. ಸ್ಪರ್ಶಾನಿ ಕೃತ್ವಾ ಬಹಿರ್ಬಾಹ್ಯನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸುಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯನ್ ಬಾಹ್ಯಾನ್ ನಾಸಾಭ್ಯಂತರಚಾರಿಣೌ. ನಾಸಾಭ್ಯಂತರಚಾರಿಣೌ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 28 ಹೇಳಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ವಿ ಮಂಗಳ ಮಾತಾಜಿ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದು ಅನ್ಮ್ಯೂಟ್ ಆಗಿ ಮ್ಯೂಟ್ ಈಗ ಆಯ್ತು ಮಾತಾಜಿ. ಎಷ್ಟನೇದು ಮಾತಾಜಿ? ಹೇಳಿ ಮಾತಾಜಿ. ಶ್ಲೋಕ 28 ಹೇಳಿ. ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛ ಭಯ ಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಎರಡನೇ ಲೈನು ದೀರ್ಘ ಇಲ್ಲ. ಮುನಿರ್ಮೋಕ್ಷ ಪರಾಯಣಃ. ಮುನಿರ್ಮೋಕ್ಷ ಪರಾಯಣಃ. ಯಣಾಹ ಇಲ್ಲ, ಯಣಃ. ಪರಾಯಣಃ. ಪರಾಯಣಃ. ಹರೇ ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಯಾವ್ದು ಹೇಳ್ತಿದ್ರಿ ಮಾತಾಜಿ ನೀವು? ಇದು 29 ಹೇಳಿ ಮಾತಾಜಿ. 29 ಹೇಳ್ಬೇಕಾ ಮಾತಾಜಿ? ಆಯ್ತು ಮಾತಾಜಿ. ಶ್ಲೋಕ 29. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ.
ನಿರ್ಮಲಾ ಮಾತಾಜಿ ಆಯ್ತು. ಲಲಿತಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಇವತ್ ಮಾಡಿದ್ರೆ ಹೇಳಿ ಬೇಕಾರೆ. ಲಲಿತಾ ಪೂಜಾರಿ ಮಾತಾಜಿ. ಯಾವಾಗ ಮಾತಾಜಿ? 25ನೇದ್ದು ಹೇಳಿ ಮಾತಾಜಿ. 25 ಶ್ಲೋಕ 25. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಚಿನ್ನದ್ವೈಧಾ ಯಥಾತ್ಮನಃ ಸರ್ವಭೂತಾಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ರಾಂಗ್ ಆಯ್ತಲ್ವಾ ಮಾತಾಜಿ? ಯಥಾತ್ಮಾನಃ. ಹಾ ಮಾತಾಜಿ, ಯಥಾತ್ಮನಃ. ಯಥಾತ್ಮಾನಃ. MN ಸಾಯಿಲಕ್ಷ್ಮಿ ಮಾತಾಜಿ, ನೆಟ್ವರ್ಕ್ ಇದೆಯಾ ನಿಮ್ಗೆ? ಮಂಜುಳಾ ಆರ್ ಮಾತಾಜಿ ಹೇಳಿ ಮಾತಾಜಿ. ಯಾವ್ದು ಹೇಳಿ? 26 ಹೇಳಿ. 26 MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ, ಒಮ್ಮೆ ಹೇಳಿ. ಚೇತಸಾಂ ಅಭಿೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆರ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? 27 ಹೇಳಿ. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೆ ಬೃಹೋ ಪ್ರಾಣಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಪ್ರಾಣಾಪಾನೌ, ನಾನು ದೀರ್ಘ ಇದೆ. ಪ್ರಾಣಾಪಾನೌ ಸಮೋ ಕೃತ್ವಾ. ಪ್ರಾಣಾಪಾನೌ ಸಮೌ ಕೃತ್ವಾ. ಹರೇ. ಧನ್ಯವಾದಗಳು ಮಾತಾಜಿ. ಇನ್ನು ಯಾವ್ದು ಹೇಳಲಿಕ್ಕೆ ಬಾಕಿ? ವಿದ್ಯಾ ಕಾಮತ್ ಮಾತಾಜಿ ಒಂದು ಹೇಳಿ ಮಾತಾಜಿ. ಯಾರ್ ಬೇಕಾದ್ರೂ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛ ಭಯಕ್ರೋಧೋ ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇನ್ನು ಯಾವ್ದು ಹೇಳಲಿಕ್ಕೆ ಇಚ್ಛೆ ಇದೆ ಅವ್ರು ಹೇಳಿ. ಹೇಳಿ. ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಯಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಸುಹೃದಂ ಸರ್ವಭೂತಾನಾಂ ಸುಹೃದಯಂ ಸರ್ವಭೂತಾನಾಂ ಸುಹೃದಂ ಸರ್ವಭೂತಾನಾಂ ಮುಚ್ಚತಿ. ಹರೇ ಕೃಷ್ಣ. ಧನ್ಯವಾದಗಳು. ಹೇಳಿ. 29ನೇ ಶ್ಲೋಕ ಯಾವ್ದು ಹೇಳಲಿಕ್ಕಿದ್ರೆ ಹೇಳಿ. ಅದು ಶಾಂತಿ ಶಾಂತಿ ಮಂತ್ರ ಹೇಳಿ, ತಿಳ್ಕೊಬೇಕಾದ್ರೆ. ನಾನು ಹೇಳ್ತೀನಿ ಮಾತಾಜಿ. ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜಾತ್ವಾ ಮಾಂ ಶಾಂತಿ ಮೃಚ್ಛತಿ. ಜಾತ್ವ ಅಲ್ಲ, ಜ್ಞಾತ್ವ. ಸಾರಿ ಮಾತಾಜಿ, ಕಾಣ್ಲಿಲ್ಲ. ಇಲ್ಲ ಕನ್ನಡ. ಕೃಷ್ಣ ಮಾತಾಜಿ. 29ನೇ ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಹೇಳ್ತಾರಂತೆ. ಲಲಿತಾ ಮಾತಾಜಿಗೆ ಒಂದು ಚಾನ್ಸ್ ಕೊಡಿ. ಲಲಿತಾ ಪೂಜಾರಿ ಮಾತಾಜಿಗೆ. ಮಾತಾಜಿ ಹೇಳ್ತೀನಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ
ಸುಹೃದಂ ಸರ್ವಭೂತಾನಾಂ ಜಾತ್ವಾ ಮಾಂ ಶಾಂತಿಮೃಚ್ಛತಿ. ಜಾತ್ವ ಅಲ್ಲ ಮಾತಾಜಿ, ಜ್ಞಾತ್ವ. ಜ್ಞಾತ್ವಾ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಹರೇ ನಾನು ಹೇಳಿ ಮಾತಾಜಿ, ಕರೆಕ್ಟ್ ಆಗ್ತಾ ಇಲ್ಲ ಅದು. ಹೇಳಿ ಮಾತಾಜಿ. ಹೇಳಿ. ಭೋಕ್ತಾರಂ ಯಜ್ಞ ತಪಸಾ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾ ಶಾಂತಿ ಮೃಚ್ಛತಿ. ಸರಿ ಆಯ್ತು. ಹರೇ ಸರಿ ಅಂತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅಕ್ಷತಾ ಮಾತಾಜಿ, ಪೂರ್ಣಿಮಾ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಅಲ್ಲಿದ್ದೀರಿ, ಒಬ್ಬೊಬ್ಬರು ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ವಾತ್ವಾ ಮಾಂ ಶಾಂತಿ ಮೃಚ್ಛತಿ. ನೀವು ಜಾತ್ವ ಅಂದಲ್ಲ, ಜ್ಞಾತ್ವ ಅದು. ಓ ಸಾರಿ ಮಾತಾಜಿ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ? ಇನ್ಯಾರು ಹೇಳ್ತೀರಾ? ಇನ್ಯಾವ್ದು ಹೇಳಿ. ಹೇಳದವುದು 29ನೇ ಶ್ಲೋಕ ಹೇಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಆಯ್ತಾ ಎಲ್ರದು? ಎಲ್ಲರೂ ಇದು ಹೇಳಿ ಒಟ್ಟಿಗೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣ ಅರ್ಜುನ ಸಂವಾದೆ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ 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 ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರು ಅಟೆಂಡೆನ್ಸ್ ಹಾಕಿದೀರಾ ಅನ್ಕೊಂಡಿದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಲ ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ನಾಳೆ 6ನೇ ಅಧ್ಯಾಯ ಶುರು ಮಾಡೋಣ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಸೋಮವಾರ. ಹರೇ ನಾಳೆ ನಾಡಿದ್ದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ, ನಾವು ಏಕಾದಶಿ ದಿನ 1 hour ಮುಂಚೆ ಜಾಯಿನ್ ಆಗ್ಬೋದಾ?
ಹಾ ಮಾತಾಜಿ, ಲಿಂಕ್ ಫ್ರೀ ಇದ್ರೆ ಜಾಯಿನ್ ಆಗ್ಬೋದು ಮಾತಾಜಿ. ಅದೇ ಅದು 2 hours ಅಲ್ಲಿ ನಮ್ದು ಅಷ್ಟಾಧ್ಯಾಯ ಏನು ಎಷ್ಟ್ ಮಾಡಿದೀವೋ ಅಷ್ಟಾಧ್ಯಾಯ ಅಷ್ಟ ಆಗತ್ತೆ ಅಲ್ವಾ ಮಾತಾಜಿ? ಹೌದು, ಲಿಂಕ್ ಫ್ರೀ ಇದ್ರೆ ನಾವು ಜಾಯಿನ್ ಆಗ್ಬೋದು ಮಾತಾಜಿ. ಹೌದು, ಅದೇ ಅದು ಅಂದ್ರೆ ಜಾಯಿನ್ ಆದ್ಮೇಲೆ ಗೊತ್ತಾಗತ್ತಾ ಅಥವಾ ಕೇಳ್ಬೇಕಾ? ನಾನು ನೋಡ್ತೀನಿ, ನಾನು ಕೇಳ್ತೀನಿ ಮಾತಾಜಿ. ಓಕೆ ಮಾತಾಜಿ, ಎಲ್ಲರಿಗೂ ಒಂದು ಪ್ರಾಕ್ಟೀಸ್ ಆಗತ್ತೆ. ಮತ್ತೊಂದು ವಿಷಯ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ ಹೇಳ್ತಾ ಇದ್ರು ಮಾತಾಜಿ, ಅವರಿಗೆ ನಿಮ್ಮ ನೇತ್ರ ಮೋಹನ್ ಮಾತಾಜಿಯ ಕ್ಲಾಸಿಗೆ ಅವರಿಗೆ ಶ್ಲೋಕ ಹೇಳ್ಲಿಕ್ಕೆ ಚಾನ್ಸ್ ಕೊಡ್ಬೇಕು ಅಂತ. ಇದಕ್ಕ ಏಕಾದಶಿಗೆ ಮಾತಾಜಿ, ಅದಕ್ಕೆ ನಮ್ದೇ ಸೆಪರೇಟಿಂಗ್ ಮಾಡೋಣ ಅಂತ ಅನ್ಕೊಂಡೆ. ಹಾ ಮಾತಾಜಿ, ಅಲ್ಲ ಅವ್ರು ಹೇಳಿದ್ರು ಹಾಗೆ ನನ್ಗೆ, ಅಂದ್ರೆ ಅವರಿಗೆ ಸಿಗುದಿಲ್ಲಂತೆ ಏಕಾದಶಿ ದಿವಸ ಶ್ಲೋಕ ಹೇಳಲಿಕ್ಕೆ ಸಿಗೋದಿಲ್ಲಂತೆ. ಅವ್ರ ಹೆಸರು ಕೊಡ್ಬೇಕಲ್ಲ ಮಾತಾಜಿ, ಯಾರನ್ನ ಬಂದಿಲ್ದೆ ಹೋದ್ರೆ ಅವಾಗ ಯಾರಿದ್ರು ಅವ್ರಿಗೆ ಕೇಳಿ ಕೊಡ್ತೀನಿ. ಯಾರನ್ನ ಅರ್ಜೆಂಟ್ ಇರ್ತಾರಲ್ಲ ಮಾತಾಜಿ, ಆ ಟೈಮಲ್ಲಿ ಯಾರಿಗೆ ಅಲರ್ಟ್ ಆಗದೆ ಇರೋರಿಗೆ ಕೊಡ್ತೀನಿ. ಓಕೆ ಮಾತಾಜಿ, ಅದು ಮುಂಚೆನೆ ಹೆಸರು ಕೊಟ್ಟಿರ್ತಾರೆ ಮಾತಾಜಿ. ಹಾ ಮಾತಾಜಿ, ನೋಡಿ ಮಾತಾಜಿ, ಈ ಟೈಮ್ ಅಲ್ಲಿ ಒಂದು ಇದು ಅವ್ರಿಗೊಂದು ಚಾನ್ಸ್ ಕೊಡಿ ಮಾತಾಜಿ. ಆಯ್ತು ಮಾತಾಜಿ, ಕೊಡೋಣ. ಓಕೆ ಮಾತಾಜಿ, ಹಾಕ್ಬಿಟ್ಟು ಆಮೇಲೆ ಬರ್ದೇ ಇದ್ರೆ ಈ ಸಲ ನೋಡಿ ಅವ್ರು ಭಾಗ್ಯಲಕ್ಷ್ಮಿ ಮಾತಾಜಿ ಪಾಪ ಜಾಯಿನ್ ಆಗಿದ್ರು, ಎಲ್ಲ ಹೊರಗಡೆ ನೆಟ್ವರ್ಕ್ ಇರ್ಲಿಲ್ಲ ಮಾತಾಜಿ, ನಂದು ಊರಲ್ಲಿ ಇರ್ಲಿಲ್ಲ. ಆತರ ಏನೋ ತೊಂದ್ರೆ ಹೇಳಲ್ಲ. ಹಂಗೆಲ್ಲ ಇದ್ದಾಗ ಯಾರ್ಗ ಅಲರ್ಟ್ ಆಗಿರಲ್ವೋ ಅಂತ ನಾನು ಹೇಳ್ಬಿಟ್ಟೆ ತಕ್ಷಣ, ನಾನ್ ಬರಕ್ ಮುಂಚೆ ಹೇಳ್ಬಿಟ್ಟೆ ಮಾತಾಜಿ, ಯಾರನ್ನ ನೋಡಿ ನಾನ್ ನೆಟ್ವರ್ಕ್ ಇಲ್ಲ ಬಂದ್ಬಿಟ್ಟಿದೀನಿ ಮಾತಾಜಿ. ಸಾವು ಬೇರೆ ಆಗೋಗಿತ್ತ ಅವತ್ತು, ಅದಕ್ಕೋಸ್ಕರ ಬರುತ್ತೆ ಸಂದರ್ಭಗಳು, ಏನು ಮಾಡಕ್ಕಾಗಲ್ಲ. ಆತರ ಇದ್ದಾಗ ಅಲರ್ಟ್ ಆಗದೆ ಇರೋರಿಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಏಕಾದಶಿ ದಿವಸ? ಬೆಳಿಗ್ಗೆ 10 ಗಂಟೆಗೆ. ಲಿಂಕ್ ಹಾಕಿರ್ಲಿಲ್ಲ ನೀವು? ಹಾಕಿದ್ರಲ್ಲ ಪ್ರವೀಣ ಮಾತಾಜಿ, ಹಾಕಿದ್ದಾರೆ. ನೀವ್ ಎಲ್ಲಿ ಬರ್ತೀರಾ? ಲಿಸ್ಟ್ ಹಾಕಿದ್ರು, ಲಿಂಕು ಹಾಕಿದ್ರು, ಎರಡು ಹಾಕಿದ್ರು. ಎಲ್ಲಿ ಹೋಗಿದ್ದೆ ಮಾತಾಜಿ? ನಾನು ಎಲ್ಲೂ ಹೋಗಿರ್ಲಿಲ್ಲ, ಲಿಂಕ್ ಸಿಕ್ಲಿಲ್ಲ, ನಂದೇನೋ ಪ್ರಾಬ್ಲಮ್. ನೀವು ಮಾತಾಜಿ, ಇದು 10 ಗಂಟೆ ಕ್ಲಾಸ್, 10:30 ನಡೆಯೋ ಕ್ಲಾಸು ಮಾತಾಜಿ. ನಿರ್ಮಲಾ ಮಾತಾಜಿ ಅವರೇ ಹೇಳಿ, 10:30 ನಡೆಯೋ ಕ್ಲಾಸ್ ಇದು. ನೀವ್ 10:30 ಕ್ಲಾಸ್ ಇದ್ದೀರಾ? ಶ್ರವಂತಿ ಮಾತಾಜಿನೇ ಬಿಟ್ಬಿಟ್ಟಿದ್ದೆ. 10:30 ಕ್ಲಾಸ್ ಅಲ್ಲ ಮಾತಾಜಿ, ಈ ಶ್ಲೋಕ ಕ್ಲಾಸ್ ಅಲ್ಲೇ ಇತ್ತಲ್ವಾ? ಈ ಶ್ಲೋಕ ಕ್ಲಾಸ್ ನೈಟ್ ಮಾಡಿದ್ದು, ಮಧ್ಯಾಹ್ನದ ಕ್ಲಾಸ್ ಇರ್ಲಿಲ್ವಾ? ಈ ಶ್ಲೋಕ ಕ್ಲಾಸ್ ಅಲ್ಲಿ ಲಿಂಕ್ ಹಾಕಿರ್ಲಿಲ್ಲ. ಅದೇ ನೆಕ್ಸ್ಟ್ ಏಕಾದಶಿಯಿಂದ ಮಾತಾಜಿ ನೋಡ್ತಾರೆ, ಲಿಂಕ್ ಫ್ರೀ ಇದ್ರೆ 1 hour ಮುಂಚೆ ಜಾಯಿನ್ ಆಗಿ, 7:45 ಬದಲು 6:45 ಜಾಯಿನ್ ಆಗಿ, ಆಗ ನಮ್ದು ಆಗಿರೋ ಅಧ್ಯಾಯಗಳನ್ನೆಲ್ಲ ರಿವೈಸ್ ಮಾಡೋಣ. ಸಂಜೆನಾ? ಸಂಜೆನೆ ನಮ್ದು, ನಮ್ ಶ್ಲೋಕ ಕ್ಲಾಸ್ ಹೇಳೋದು. ಅದು ಬೆಳಿಗ್ಗೆ 10 ಗಂಟೆಗೆ ಮಾಡ್ತೀವಿ. ಈ ಸಲ ಶ್ರವಂತಿ ಮಾತಾಜಿದು ಬಿಟ್ಟೆ ಹೋಯ್ತು ಪಾಪ, ಆಮೇಲೆ ಯಾರೋ ಬಂದಿರ್ಲಿಲ್ಲ, ಅದ್ರ ತಗೊಂಡು. ನಂದು ಹಾಕಿದ್ರಿ ಅಂದ್ರೆ, ನಾನು ಲಿಂಕ್ ಬರ್ಲಿಲ್ಲ, ಅದಕ್ಕೆ ನಾನು ಅಟೆಂಡ್ ಆದೆ. ಅಲ್ಲ ನೀವ್ ಹೇಳಿದ್ರಲ್ಲ, ಹೇಳಿಲ್ವಾ? ಮೊಬೈಲ್ ಏನೋ ಆಗಿತ್ತು ಅಂದ್ರಲ್ರಿ ಮಾತಾಜಿ, ನಿರ್ಮಲಾ ಮಾತಾಜಿ ಅವರೇ. ಅದೇ ಎಲ್ಲ ನಂದು ಲಿಂಕ್ ಎಲ್ಲ ಹೋಗ್ಬಿಟ್ಟಿದೆ ರೀ ಅಂತ ಹೇಳಿದ್ರಲ್ಲ ಮಾತಾಜಿ. ಸರಿ, ಹಂಗಾಯ್ತು. ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೇನೆ ಬರೋದು, ಇಲ್ಲದ್ರೆ ಮತ್ತೆ ಇದೇ ತರ ಕೊಟ್ರನ್ನ ಸ್ವಲ್ಪ ಭಯ ಭಕ್ತಿಯಿಂದ ನಾವ್ ಹಿಂದೆ ಓದ್ತೀವಿ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ ಹೇಳ್ಬೇಕು. ಹೌದು, ನಾನ್ ಹಾಕಿದೀನಿ, ನಮ್ದು ಹೊಸ ಸ್ಟೂಡೆಂಟ್ ನಮ್ಮ ಶ್ಲೋಕ ಕ್ಲಾಸ್ ನೋಡ್ದೆ ಹಾಕಿದೀನಿ, ಒಟ್ಟೊಟ್ಟಿಗೆ ಬರೋಂಗೆನೆ. ಅವರೆಲ್ಲ ಹಿಂಗ್ ರೋಟೇಟ್ ಆಗೋಂಗ್ ಮಾಡಿದೀನಿ. ನೋಡೋಣ, ಇಲ್ಲೂ ಚಾನ್ಸ್ ಸಿಕ್ಕಿದ್ರೆ ಇದನ್ನ ನಾವು ಮಾಡ್ಬೋದು, ನಮ್ದು ಆಗಿರೋ ಅಷ್ಟನ್ನ ಎಲ್ಲರ್ಕಿಂತ ಹೇಳಿಸ್ಬೋದು. ಹರೇ ಕೃಷ್ಣ. ನೋಡೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ, ಎಂಡ್ ಮಾಡ್ಲಾ?